ಪರಮಾತ್ಮನೇ ನಮಃ. ರಿಪೀಟ್ ಮಾಡಿ. ಓಂ ಶ್ರೀ ಪರಮಾತ್ಮನೇ ನಮಃ. ಮಾತಾಜಿ, ನನಗೆ ಯಾವ್ದು ಹೋಸ್ಟ್ ಮಾಡ್ಲಿ ನಿಮ್ಗೆ? ನಾನು ಹ್ಯಾಂಡ್ ರೈಸ್ ಮಾಡ್ತೀನಿ, 1 ನಿಮಿಷ ಮಾತಾಡಿ. ಇದು ನೀವು ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ಮಾಡ್ತೀನಿ. ಹೌದು. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಯಾ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಅನುವಾದ ಇದ್ದ ಏನ್ ಹೇಳುತ್ತೆ ನೋಡೋಣ. ಜೀವಿಯು ಕೊಲ್ಲುತ್ತಾನೆ ಎಂದು ಭಾವಿಸುವವನಿಗೂ ಅದು ಕೊಲ್ಲಲ್ಪಟ್ಟಿತು ಎಂದು ಭಾವಿಸುವವನಿಗೂ ತಿಳುವಳಿಕೆ ಇಲ್ಲ. ಏಕೆಂದರೆ ಆತ್ಮನು ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ. ಜೀವಿನ ಕೊಲ್ತೀವಿ ಅಂತ ಭಾವಿಸೋನ್ಗೆ ಅಥವಾ ಭಾವಿಸುವವನಿಗೂ ಇಬ್ರಿಗೂ ತಿಳುವಳಿಕೆ ಇಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಆತ್ಮನ ಕೊಲ್ಲೋಕ್ ಸಾಧ್ಯವಿಲ್ಲ, ಅದನ್ನ ಕೊಲ್ಲಲ್ಪಡುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಾವು ಟ್ಯೂನಲ್ಲಿ ಕಲಿಯೋಣ. ಯಯೇನಂ ವೇತ್ತಿ ಹಂತಾರಂ ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ನಾಯಂ ಹಂತಿ ನ ಹನ್ಯತೆ. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಶ್ಲೋಕ 20ಕ್ಕೆ ಹೋಗೋಣ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಅನುವಾದ: ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದಿಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು ಮತ್ತು ಪುರಾತನವಾದದ್ದು. ದೇಹವನ್ನು ಕೊಂದಾಗ
ಅದು ಸಾಯುವುದಿಲ್ಲ. ಈ ಅಧ್ಯಾಯದಲ್ಲಿ ಬರೀ ಆತ್ಮದ ಬಗ್ಗೆ ಹೇಳ್ತಾ ಇದ್ದಾರೆ ಇವರು ದೇವೋತ್ತಮ ಪರಮ ಪುರುಷ ಕೃಷ್ಣ ಅರ್ಜುನನ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ದೇಹ ಮತ್ತು ಆತ್ಮದ ಬಗ್ಗೆ ಡಿಫ್ರೆನ್ಸ್ಗಳು ಹೇಳ್ತಾ ಇದ್ದಾನೆ. ಆತ್ಮಕ್ಕೆ ಯಾವಾಗ್ಲೂ, ಯಾಕೆಂದ್ರೆ ಅದು ಅದಕ್ಕೇನು ಹುಟ್ಟು ಇರಲ್ಲ, ಸಾವು ಇರಲ್ಲ. ಅದು ಹಿಂದೆನೂ ಹುಟ್ಟಿಲ್ಲ, ಮುಂದೆನೂ ಹುಟ್ಟೋದಿಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಯಾವಾಗ್ಲೂ ಇರುತ್ತೆ, ಶಾಶ್ವತವಾಗಿರೋದು. ಅದು ತುಂಬಾ ಪುರಾತನವಾದದ್ದು, ಹಿಂದಿನಿಂದಲೂ ಇದೆ. ಇದು ದೇಹ ಅನ್ಕೊಂಡಾಗ ಅದು ಸಾಯೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನಿತ್ಯಂ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ನ ಹನ್ಯತೆ ಹನ್ಯಮಾನೇ ಶರೀರೇ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ನ ಜಾಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಹರೇ ಕೃಷ್ಣ. ಮಾತಾಜಿ ಹೇಳಿಸಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಒಮ್ಮೆ. ಹಾ ಮಾತಾಜಿ 19 ಹೇಳ್ಬೇಕಾ ಮಾತಾಜಿ? ಹಾ ಮಾತಾಜಿ 19ನೇ ಶ್ಲೋಕ ಹೇಳಿ. ಹಾ ಶ್ಲೋಕ 19. ಯಾಯೇನಂ ವೇತ್ತಿ ಹತಾರಂ ಯಶ್ವೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಮಾತಾಜಿ ಟ್ಯೂನ್ ಸ್ವಲ್ಪ ಬೇರೆ ಆಯ್ತು. ಆಮೇಲೆ ಇದು ಮೊದಲನೇದು ತ್ರಿಷ್ಟು ಹೇಳ್ಬೇಕು. ಯಾ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಹೇಳಿ ಮಾತಾಜಿ ಇನ್ನೊಂದ್ಸಲಿ. ಸ್ವಲ್ಪ ಅಲ್ಲೆಲ್ಲ ದೀರ್ಘ ಇರೋ ಕಡೆ ಎಲ್ಲ ಎಳೀರಿ. ಸರಿ ಮಾತಾಜಿ. ಯಾ ಏನಂ ವೇತ್ತಿ ಹಂತರಂ ಯಾ ಏನಂ ವೇತ್ತಿ ಹಂತಾರಂ ಯಾ ಏನಂ ವೇತ್ತಿ
ಮದೆ. ಹಂತಾರಾಂ ಯಶ್ಚೈದಂ ಮನ್ಯತೆ ಹತಂ ಉಭೌ ತೌ ನ ವಿಜಾನಿತೋ ನಾಯಂ ಹಂತಿ ನ ಹನ್ಯತೆ. ಎಲ್ಲ ಸರಿ ಬಂತು. ವಿಜಾನೀತೋ ದೀರ್ಘ ನೀ ಇದೆ, ದೀರ್ಘ ಇದೆ, ಅದೊಂದು ಮಿಸ್ ಆಯ್ತು. ವಿಜಾನೀತೋ. ಹಾ, ಓಕೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಓದಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಲ್ಲಜಮ್ಮ ಮಾತಾಜಿ. ಯಾವ್ದು ಓದ್ಲಿ ಮಾತಾಜಿ? 19. ಏನಂ ವೇತ್ತಿ ಅಂತಾರಂ ಯಚೈವಾನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನಿತೋ ನಾಯಂ ಅಂತಿ ನ ಅನ್ಯತೆ. ಮಾತಾಜಿ ಎಲ್ಲಿ ತಪ್ಪಾಯ್ತೋ ಗೊತ್ತಾಗ್ಲಿಲ್ಲ. ಮಾತಾಜಿ ಫಸ್ಟ್ ಲೈನು ಏನಮ್ ಅಂದ್ರಿ, ಏನಮ್ ಆಮೇಲೆ ಎರಡನೇ ಲೈನಲ್ಲಿ ಎಸ್ ಚೈನಂ, ಚಾವತ್ತು ಯೈವತ್ತು ಮೂರಿದೆ, 2 ಒತ್ತುಗಳಿವೆ ಅದಕ್ಕೆ. ಎಸ್ ಚೈನಂ ಅಂತ ಹೇಳ್ಬೇಕು. ಆಮೇಲೆ ವಿಜಾನೀತೋ ದೀರ್ಘ ಹೇಳ್ಬೇಕು, ವಿಜಾನೀತೋ. ಹರೇ ಕೃಷ್ಣ ಮಾತಾಜಿ, ಪ್ರಾಕ್ಟೀಸ್ ಮಾಡಿ. ಆಯ್ತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ ಹೇಳಿ 19ನೇ ಶ್ಲೋಕ. ಚೆಲುವಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಯಾಹೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ದೀಕ್ಷಾ ಮಾತಾಜಿ ಶ್ಲೋಕ 20 ಹೇಳಿ. ದೀಕ್ಷಾ ಮಾತಾಜಿ ಶ್ಲೋಕ 20. ದೀಕ್ಷಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜು ದೀಕ್ಷಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಹೇಳಿ. ಪ್ರಭುಜಿ ಶ್ಲೋಕ 20. ನ ಜಾಯತೆ ವೀರ್ಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ಶಾಶ್ವತೋಯಂ ಪ್ರಾಣೋ ನ. ನೆಟ್ವರ್ಕ್ ಪ್ರಾಬ್ಲಮ್. ನಿಮ್ದು ನೆಟ್ವರ್ಕ್ ಸ್ಲೋ ಇದೆ ಪ್ರಭುಜಿ. ನೆಟ್ವರ್ಕ್ ಇದ್ದಡೆ ಹೋಗಿ ಪ್ರಭುಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಅವ್ರು ಹೇಳಿ ಕೇಳಿಸಿಲ್ಲ ಮಾತಾಜಿ. ಹೌದು, ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಇದೆ ಮಾತಾಜಿ. ಇನ್ನೊಮ್ಮೆ ಹೇಳ್ತೀರಾ ಪ್ರಭುಜಿ? ಶ್ಲೋಕ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಗೀತಾ ಎಂ ಮಾತಾಜಿ ಹೇಳಿ. ಧನ್ಯವಾದ ಕೃಷ್ಣ ಮಾತಾಜಿ. ಶ್ಲೋಕ 20. ನಾದಾಯತೆ ಮ್ರಿಯತೆ ವ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣೋ ನ ಅನ್ಯತೆ ಅನ್ಯಮಾನೇ ಶರೀರೆ. ಹರೇ ಕೃಷ್ಣ ಮಾತಾಜಿ. ನಿತ್ಯ, ಅದು ನಿತ್ಯ ಶಾಶ್ವತೋಯಂ, ನಿತ್ಯಂ ಅಂದ್ರಿ ಕರೆಕ್ಷನ್ ಮಾಡಿ. ಧನ್ಯವಾದಗಳು ಮಾತಾಜಿ. ವೀಣಾ ಮಾತಾಜಿ ಶ್ಲೋಕ 20 ಹೇಳಿ. ವೀಣಾ ಮಾತಾಜಿ. ಮಾತಾಜಿ. ನಾ ಜಾಯತೆ ಮಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಫಸ್ಟ್ ಲೈನ್ ಅಲ್ಲಿ ಅದು ಮ್ರಿಯತೆ, ಮೀಗೆ ರಾವತ್ತಿದೆ, ಮ್ರಿಯತೆ ಅದು. ಆಮೇಲೆ ಅಜೋ ನಿತ್ಯ ಅನ್ಬೇಕು. ನಿತ್ಯಂ ಅಂದ್ರೆ ನಿತ್ಯ.
ಹಾ ಓಕೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಶ್ಲೋಕ 20 ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಆಯ್ತು ಹೋಗ್ತೀನಿ. ಅದು ಓಪನ್ ಆಗ್ತಾ ಇಲ್ಲ ಮಾತಾಜಿ, ಒಂಚೂರು ಓದ್ತೀನಿ. ಬಂತೀಗ. ದೊಡ್ಡದು ಆಗ್ತಿಲ್ಲ. ನೆಕ್ಸ್ಟ್ ಓದ್ತೀನಿ ಮಾತಾಜಿ, ದೊಡ್ಡದು ಆಗ್ತಿಲ್ಲ ಯಾಕೋ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 21 ಹೋಗೋಣ. ವೇದ ವಿನಾಶಿನಂ ನಿತ್ಯಂ ಯಯೇನಂ ಅಜಂ ಅವ್ಯಯಂ ಕಥಂ ಸಾ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ವೇದ ವಿನಾಶಿನಂ ನಿತ್ಯಂ ಯಯೇನಂ ಅಜಂ ಅವ್ಯಯಂ ಅಥವಾ ಏನಂ ಅಜಂ ಅವ್ಯಯಂ ಅಂತ ಕೂಡ ಹೇಳ್ಬೋದು. ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಅನುವಾದ ಏನ್ ಹೇಳ್ತಾರೆ? ಹೇ ಪಾರ್ಥ, ಆತ್ಮವು ಅವಿನಾಶಿ, ನಿತ್ಯ, ಅದಕ್ಕೆ ಹುಟ್ಟಿಲ್ಲ, ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು? ಅವನು ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಅವನನ್ನ ಕೊಂದೆ ಇವನನ್ನ ಕೊಂದೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದೆ ಕೃಷ್ಣ. ವೇದ ವಿನಾಶಿನಂ ನಿತ್ಯಂ ಯಯೇನಂ ಅಜಂ ಅವ್ಯಯಂ ಅವ್ಯಯಂ ಕಥಂ ಸಾ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ವೇದ ವಿನಾಶಿನಂ ನಿತ್ಯಂ ಯಯೇನಂ ಅಜಂ ಅವ್ಯಯಂ. ವೇದ ವಿನಾಶಿನಂ ನಿತ್ಯಂ ಯಯೇನಾತ್ಮಜಮವ್ಯಯಂ ಕಥಂ ಸಾ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ನಾ ಹೇಳುವ ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಹೇಳಿ. ಕಥಂ ಸಾ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ವೇದ ವಿನಾಶಿನಂ ನಿತ್ಯಂ ಯಯೇನಂ ಅಜಂ ಅವ್ಯಯಂ ಕಥಂ ಸಾ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ವೇದ ವಿನಾಶಿನಂ ನಿತ್ಯಂ ಯಯೇನಮಜಮವ್ಯಯಂ ಕಥಂ ಸಾ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ವೇದ ವಿನಾಶಿನಂ ನಿತ್ಯಂ ಯಯೇನಂ ಅಜಂ ಅವ್ಯಯಂ ಕಥಂ ಸಾ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ವೇದ ವಿನಾಶಿನಂ ನಿತ್ಯಂ ಯಯೇನಮಜಮವ್ಯಯಂ ಕಥಂ ಸಾ ಪುರುಷ ಪಾರ್ಥ ಕಥಂ ಘಾತಯತಿ ಹಂತಿಕಂ. ಶ್ಲೋಕ 22. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅಥವಾ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಅನುವಾದ: ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ ಹಾಗೆ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ.
ಹೇಗೆ ಹಳೆ ಬಟ್ಟೆ ತೆಗೆದು ಹೊಸ ಬಟ್ಟೆ ಮನುಷ್ಯ ಹಾಕೋತಾನೋ ಅದರ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾನೆ. ಜೀರ್ಣವಾದ ಸತ್ತೋಗಿದ್ದ ದೇಹನ ಬಿಟ್ಟು ಹೊಸ ದೇಹನ ಸ್ವೀಕರಿಸುತ್ತೆ ಅಂತ ಹೇಳ್ತಾರೆ. ರಿಪೀಟ್ ಮಾಡಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ ವಾಸಾಂಸಿ ಜೀರ್ಣಾನಿ ಗೃಹ್ಣಾತಿ ನರೋಪರಾಣಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ ವಾಸಾಂಸಿ ಜೀರ್ಣಾನಿ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ. ಮಾತಾಜಿ ಹೇಳಿಸಿ. ಮತ್ತೆ ಲಕ್ಷ್ಮೀ ಪ್ರಿಯ ಮಾತಾಜಿ ಶ್ಲೋಕ 21 ಹೇಳಿ. ಲಕ್ಷ್ಮೀ ಪ್ರಿಯ ಮಾತಾಜಿ. ವೇದಾ ವಿನಾಶಿನಂ ನಿತ್ಯಂ ಯಯೇನ ಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎನ್ ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ 19ನೇ ಶ್ಲೋಕ. ಕೃಷ್ಣ ಮಾತಾಜಿ. 21 ವೇದ ವಿನಾಶಂ ನಿತ್ಯಂ ಯಯೇನ ಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ರಾಮನಾಥ್ ಮಾತಾಜಿ ಹೇಳಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಪೂರ್ಣಿಮಾ ರಾಮನಾಥ್ ಮಾತಾಜಿ ಶ್ಲೋಕ 21 ಹೇಳಿ. ವೇದ ವಿನಾಶಿನಂ ನಿತ್ಯಂ ಯಯೇನ ಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ 22ನೇ ಶ್ಲೋಕ ಹೇಳಿ. ಲಕ್ಷ್ಮೀ ದೇವಿ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮೇಘ ರಮೇಶ್ ಮಾತಾಜಿ, ಮೇಘ ರಮೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22 ಹೇಳಿ. 22 ರೀ. ಹಾ ಮಾತಾಜಿ. ವಾಸಾನಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾಂತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ ಮಾತಾಜಿ. ಒಂದ್ ವರ್ಡ್ ತಪ್ಪಾಯ್ತು ಮಾತಾಜಿ. ಗೃಹ್ಣಾತಿ, ಹಾಗೆ ನಾವತ್ತಿದೆ, ಗೃಹ್ಣಾತಿ ಬಾಕಿ ಎಲ್ಲ ಸರಿ. ಹೌದಾ ಮಾತಾಜಿ? ಧನ್ಯವಾದಗಳು ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ, ಶ್ಲೋಕ 22 ಹೇಳಿ. ಲಲಿತಾ ಪೂಜಾರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಲಿತಾ 22 ಅಲ್ಲ ಮಾತಾಜಿ? ಹಾ ಮಾತಾಜಿ. ಶ್ಲೋಕ 22. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ, ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೌದಾ ನಾನಾ? ಕೇಳಿಸ್ತಾ ಇದೆಯಾ ಮಾತಾಜಿ? ಮಂಜುಳಾ ಆರ್ ಮಾತಾಜಿ ಓದಿ. ಹಾ ಮಾತಾಜಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾಂಸಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ ಮಾತಾಜಿ. ಗೃಹ್ಣಾತಿ ಅದೊಂದು ತಪ್ಪಾಗ್ತಿದೆ ಎನ್ನುವುದು. ಹಾಗೆ ನಾವತ್ತು ಗೃಹ್ಣಾತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹೇಳುರಂತೆ ಮಾತಾಜಿ. ಹರೇ ಶ್ಲೋಕ 23. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಅನುವಾದ: ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಆತ್ಮನ ಯಾವ್ದ್ರಿಂದಲೂ ಏನು ಮಾಡಕ್ಕಾಗಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಶಸ್ತ್ರದಿಂದ ಕತ್ತರಿಸಕ್ಕಾಗಲ್ಲ, ಅಗ್ನಿಯಿಂದ ಸುಡೋಕ್ಕಾಗಲ್ಲ, ನೀರಿಂದ ಅದನ್ನ ನೆನೆಸೋಕ್ಕಾಗೋದಿಲ್ಲ, ಅಥವಾ ಗಾಳಿಯಿಂದ ಒಣಗಿಸಕ್ಕೂ ಆಗೋದಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ಚಂದಂತಿ ಅಂತ ತಪ್ಪಿದೆ, ಚಿಂದಂತಿ ಅಂತ ಓದ್ಕೊಳ್ಳಿ. ನೈನಂ ಚಿಂದಂತಿ ಶಸ್ತ್ರಾಣಿ. ರಿಪೀಟ್ ಮಾಡಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ
ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ನೈನಂ ಚಿಂದಂತಿ ಶಸ್ತ್ರಾಣಿ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ಶೋಷಯತಿ ಮಾರುತಃ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ. ಶ್ಲೋಕ 24ಕ್ಕೆ ಹೋಗೋಣ. ಅಚ್ಚೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಅಚ್ಚೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಅನುವಾದ: ಜೀವಾತ್ಮನನ್ನು ಮುರಿಯಲಾಗುವುದಿಲ್ಲ, ನೀರಿನಲ್ಲಿ ಕರಗಿಸಲು ಸಾಧ್ಯವಿಲ್ಲ, ಇದನ್ನು ಸುಡಲು ಸಾಧ್ಯವಿಲ್ಲ, ಒಣಗಿಸಲು ಸಾಧ್ಯವಿಲ್ಲ. ಈತನು ನಿತ್ಯನು, ಎಲ್ಲೆಡೆ ಇರುವವನು, ಬದಲಾವಣೆ ಇಲ್ಲದವನು, ಅಚಲನಾದವನು ಮತ್ತು ಸನಾತನವಾಗಿಯೂ ಒಂದೇ ಆಗಿರುತ್ತಾನೆ. ಒಂದೇ ತರ ಇರ್ತಾನಂತೆ, ಏನು ಚೇಂಜಸ್ ಇರಲ್ಲ ಆತ್ಮದಲ್ಲಿ. ಅಂದ್ರೆ ಅದನ್ನ ಅದೇ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಅದನ್ನ ಮುರಿಯಕ್ಕಾಗಲ್ಲ, ಕರಗ್ಸಕ್ಕಾಗಲ್ಲ, ಸುಡಕ್ಕಾಗಲ್ಲ, ಒಣಗ್ಸಕ್ಕಾಗಲ್ಲ. ಅವನು ಯಾವಾಗಲೂ ನಿತ್ಯ, ಶಾಶ್ವತ, ಬದಲಾವಣೆ ಇಲ್ಲದೆ ಇರೋವನು, ಅಚಲ, ಅವನು ಶಾಶ್ವತ, ಅವನು ಸನಾತನವಾಗಿಯೂ ಇರ್ತಾನೆ ಅಂತ ಹೇಳ್ತಾ ಇದ್ದಾನೆ. ರಿಪೀಟ್ ಮಾಡಿ. ಅಚ್ಚೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಅಚಲೋಯಂ ಸನಾತನಃ. ಅಚ್ಚೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಅಚ್ಚೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಅಚ್ಚೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಹರೇ ಕೃಷ್ಣ. ಮಾತಾಜಿ ಹೇಸಿ ಮಾತಾಜಿ. ಮಂಜುಳಾ ಮಾತಾಜಿ 23ನೇ ಶ್ಲೋಕ ಹೇಳಿ. ಮಂಜುಳಾ ಮಾತಾಜಿ, ಮೋಟೋ ಅಂತ ಇದೆ ನಿಮ್ದು. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ. 23ನೇ ಶ್ಲೋಕ.
ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ. ಧನ್ಯವಾದಗಳು. ಪದ್ಮಾವತಿ ಮಾತಾಜಿ ಶ್ಲೋಕ 23 ಹೇಳಿ. ಪದ್ಮಾವತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪದ್ಮಾವತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಿಯಾಂಕ ಜುತ್ತೂರು ಮಾತಾಜಿ ಶ್ಲೋಕ 23 ಹೇಳಿ. ಪದ್ಮಾವತಿ ಮಾತಾಜಿ ಹೇಳಿ ಮಾತಾಜಿ. ಶ್ಲೋಕ 23 ಮಾತಾಜಿ. ನಯನಂ ಚಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಾಃ ನಯನಂ ಕ್ಲೇಯಂತ್ಯಾಪೋ ನ ಶೋಷಯತಿ ಮಾರುತಃ. ಮಾತಾಜಿ ಅದು ಪ್ರಿಂಟ್ ಮಿಸ್ಟೇಕ್ ಇದೆ. ನೈನಂ ಚಿಂದಂತಿ ಶಸ್ತ್ರಾಣಿ, ಚಿಂದಂತಿ ಅಂತ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಇದು 3ನೇ ಲೈನು ನ ಚೈನಂ ಕ್ಲೇದ ಯಂತ್ಯಾಪೋ. ಹೇಳಿ ಮಾತಾಜಿ. ನ ಚೈನಂ ಕ್ಲೇದ ಯಂತ್ಯಾಪೋ. ನ ಚಯನಂ ಕ್ಲೇದ ಯಂತ್ಯಾಪೋ ನ ಶೋಷಯತಿ ಮಾರುತಃ. ನ ಶೋಷಯತಿ ಮಾರುತಃ. ಪ್ರಾಕ್ಟೀಸ್ ಮಾಡಿ ಮಾತಾಜಿ. ಅವ್ರು ಇನ್ನೊಮ್ಮೆ ಹೇಳಿ ಮಾತಾಜಿ. ಇನ್ನೊಮ್ಮೆ ಹೇಳ್ತೀರಾ ಮಾತಾಜಿ? ಪದ್ಮಾವತಿ ಮಾತಾಜಿ ಹೇಳ್ತೀನಿ ಮಾತಾಜಿ. ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನಯನಂ ಕ್ಲೇದಯಂತ್ಯಾಪೋ ನ ಶೋಷಯತಿ. ನ ಚೈನಂ ಕ್ಲೇದಯಂತ್ಯಾಪೋ. ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಸರಿ. ಧನ್ಯವಾದಗಳು ಮಾತಾಜಿ. ಪ್ರಿಯಾಂಕ ಜುತ್ತೂರು ಮಾತಾಜಿ ಶ್ಲೋಕ ಹೇಳಿ. ಶ್ಲೋಕ 24 ಮಾತಾಜಿ. 23 ಮಾತಾಜಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಶ್ಲೋಕ 24 ಹೇಳಿ. ರೇಖಾ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಕೇಳಿಸ್ತಿದ್ಯಾ ಮಾತಾಜಿ? ಕೇಳಿಸ್ತಿದೆ ಹೇಳಿ. ಶ್ಲೋಕ ಮಾತಾಜಿ 24. ಅಚೇದ್ಯೋಯಂ ಅವಧ್ಯೋಯಂ ಅಗ್ನೇದ್ಯೋಚ್ಯೋಚ್ಯ ಏವ ಚ ನಿತ್ಯ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಸರಿ ಬಂತು. ಅದು ಸ್ವಲ್ಪ ಒತ್ತಿ ಹೇಳಿ ಮತ್ತೆ. ಚಾಗೆ ಅಚ್ಛೇದ್ಯೋಯಂ, ಅದು ದೊಡ್ಡ ಚಾ ಒತ್ತಿದೆ, ಸ್ವಲ್ಪ ಒತ್ತಿ ಹೇಳ್ಬೇಕು. ಓಕೆ ಮಾತಾಜಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ರೇಣುಕಾ ಮಾತಾಜಿ ಶ್ಲೋಕ 24 ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಅಚೋದೋಯಂ ದಾಹೋಯಂ ಅಕ್ಲೇದೋಷ ಏವ ಚ ನಿತ್ಯ ಸರ್ವಗತ ಸ್ಥಾನೋ ಅಚಲೋಹಂ ಸನಾತನಃ. ಸ್ವಲ್ಪ ತಪ್ಪಿತ್ತು ಮಾತಾಜಿ, ನಾನು ಹಿಂದೆ ಹೇಳಿ ನಾ ಹೇಳ್ಕೊಡ್ತೀನಿ. ಸರಿ ಮಾತಾಜಿ. ಅಚ್ಚೇದ್ಯೋಯಂ ಅದಾಹ್ಯೋಯಂ. ಅಚ್ಚೇದ್ಯೋಯಂ ದ್ಯೋಯಂ ದ್ಯೋ ಅಚ್ಚೇದ್ಯೋಯಂ ಅಚ್ಚೇದೇಯಂ ದ್ಯೋ ದ್ಯೋ ದೋಗೆ ಯಾವತ್ತಿದೆ ದ್ಯೋ. ಅಚ್ಚೇದೋಯಂ ಅಯೋಧ್ಯೆ ಅಂತೀವಿ ನೋಡಿ, ಹಾಗೆ ಅಚ್ಚೇದ್ಯೋ. ಅಚ್ಚೇದ್ಯೋಯಂ. ಎಸ್. ಅಚ್ಚೇದ್ಯೋಯಂ ಅದಾಹ್ಯೋಯಂ. ಅದೇ ತರ ಹಾಗೆ ಯಾವತ್ತಿದೆ ನೋಡಿ, ಹೋಗೆ ಯಾವತ್ತಿದೆ. ಅಚ್ಚೋದೇಯಂ ಅಚ್ಚೇದ್ಯೋಯಂ ಅದಾಹ್ಯೋಯಂ. ಅಚ್ಚೇದೋಯಂ ದಾಹೋಯಂ ಅದಾಹ್ಯೋಯಂ ಅಥವಾ ಅಚ್ಚೇದ್ಯೋಯಂ ಅದಾಹ್ಯೋಯಂ ಅಂತ ಒಟ್ಟಿಗೆ ಹೇಳ್ಬೇಕಾಗುತ್ತೆ. ಅಚ್ಚೋದೋಯಂ ಅದಾದೋಯಂ.
ಇಲ್ಲ ಅದ್ ಬರ್ತಿಲ್ಲ ನಿಮ್ಗೆ, ಪ್ರಾಕ್ಟೀಸ್ ಮಾಡಿ, ಸರಿ ರಿಪೀಟ್ ಮಾಡ್ತಾ ಇರ್ಬೇಕು. ಅಚ್ಚೇದ್ಯೋಯಂ 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 ಅಂತ ಒಂದ್ 10 ಸಲ ಹೇಳ್ಕೊಂಡ್ರೆ ಬರುತ್ತೆ. ಮತ್ತೆ ಸರಿ ಮಾತಾಜಿ. ಅಚ್ಚೇದ್ಯೋಯಂ ಅದ ಯೋಯಂ ಹಂಗೆ ಹೇಳ್ಬೇಕು. ಇಲ್ಲ ಅಚ್ಚೇದ್ಯೋಯಂ ಅದ ಯೋಯಂ ಅಂತ ಬಿಡಿಸಿ ಹೇಳ್ಬೇಕು. ಆಮೇಲೆ ಸರಿ ಅದೇ ಮಾತಾಜಿ. ತರ ಕೆಳಗಿನ ಲೈನಲ್ಲಿ ಅಕ್ಲೇದ್ಯೋ ಶೋಷ್ಯ ಏವಚ, ಅಕ್ಲೇದ್ಯೋ ಶೋಷ್ಯ ಏವಚ. ಪ್ರಾಕ್ಟೀಸ್ ಮಾಡಿ. ಶೋಷ ಏವಚ. ಸರಿ ಮಾತಾಜಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಶ್ರವಂತಿ ಮಾತಾಜಿ ಶ್ಲೋಕ 24 ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಚ್ಚೇದ್ಯೋಯಮದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯ ಸರ್ವಗತ ಸ್ಥಾಣುಃ ಅಚಲೋಯಂ ಸನಾತನಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಬೋಲ್ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಹಾ ಸರಿ. ಶ್ಲೋಕ 25. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನುಶೋಚಿತುಮರ್ಹಸಿ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅಥವಾ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚತಿ ಮರ್ಹಸಿ ಅಥವಾ ನಾನು ಶೋಚಿತು ಅರ್ಹಸಿ ಅಥವಾ ನಾನು ಶೋಚಿತು ಮರ್ಹಸಿ ಹಂಗೆ ಹೇಳ್ಬೇಕು. ಅನುವಾದ: ಆತ್ಮನು ಕಣ್ಣಿಗೆ ಕಾಣುವುದಿಲ್ಲ, ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ, ಅದು ವಿಕಾರ ಹೊಂದುವುದಿಲ್ಲ ಎಂದು ಹೇಳಲಾಗಿದೆ. ಇದನ್ನು ತಿಳಿದು ನೀನು ದೇಹಕ್ಕಾಗಿ ದುಃಖಿಸಬಾರದು. ಕೃಷ್ಣ ಮುಂದಕ್ಕೆ ಹೇಳ್ತಾ ಇದ್ದಾನೆ ಅರ್ಜುನನ್ಗೆ, ಆತ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದನ್ನ ನೀನು ಗ್ರಹಿಸೋಕೆ, ಅದು ಹೆಂಗಿದೆ ಅಂತ ಗ್ರಹಿಸೋಕ್ ಕೂಡ ಸಾಧ್ಯವಿಲ್ಲ, ಅದು ವಿಕಾರ ಕೂಡ ಹೊಂದೋದಿಲ್ಲ, ಇದ್ದಂಗೆ ಇರುತ್ತದೆ ಅಂತ ಹೇಳಿದ್ದಾರೆ. ಅದನ್ನ ತಿಳ್ಕೊಂಡಿರೋ ನೀನು ದೇಹಕ್ಕಾಗಿ ದುಃಖ ಪಡಬಾರ್ದು ಅಂತ ಹೇಳ್ತಾ ಇದ್ದಾನೆ. ನಾನು ಹಿಂದೆ ರಿಪೀಟ್ ಮಾಡಿ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಮುಚ್ಯತೆ ಅವ್ಯಕ್ತೋಯಂ ಅಚಿಂತ್ಯೋಯಂ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಮುಚ್ಯತೆ 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 ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಶ್ಲೋಕ 26 ಹೋಗೋಣ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ
ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತು ಅರ್ಹಸಿ ಅಥವಾ ನೈನಂ ಶೋಚಿತು ಅರ್ಹಸಿ. ಅಥ ಅನುವಾದ ಏನ್ ಹೇಳುತ್ತೆ ನೋಡೋಣ. ಆತ್ಮವು ಅಥವಾ ಜೀವದ ಲಕ್ಷಣಗಳು ಸದಾ ಹುಟ್ಟುವುದೆಂದು ಶಾಶ್ವತವಾಗಿ ಸಾಯುವುದೆಂದು ನೀನು ಭಾವಿಸಿದರೂ ಮಹಾಭಾವವೇ ನೀನು ಶೋಕಿಸಲು ಕಾರಣವಿಲ್ಲ. ಅದೇ ಆತ್ಮದ ಬಗ್ಗೆನೆ ಮುಂದುವರಿಸಿ ಹೇಳ್ತಾ ಇದ್ದಾರೆ. ಸದಾ ಹುಟ್ಟುತ್ತೆ, ಶಾಶ್ವತ ಸಾಯುತ್ತೆ ಅಂತ ನೀನ್ ಭಾವಿಸಿದ್ರು ಕೂಡ ನೀನ್ ಅದಕ್ಕೋಸ್ಕರ ಶೋಕಿಸೋಕೆ ಕಾರಣನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ರಿಪೀಟ್ ಮಾಡಿ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ತಥಾಪಿ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ ನೈನಂ ಶೋಚಿತುಮರ್ಹಸಿ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಹರೇ ಕೃಷ್ಣ. ಮಾತಾಜಿ. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 25 ಹೇಳಿ. ಮಾತಾಜಿ. ಶ್ಲೋಕ 25. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆಯಾ ಮಾತಾಜಿ? ಹಾ ಮಾತಾಜಿ. ಶ್ಲೋಕ 25. ಅವ್ಯಕ್ತೋಯಂ ಚಿಂತಯೋಯಂ ಅವಿಕಾರ್ಯೋ ಮಮುಚ್ಯತೆ ತಸ್ಮದೇವಂ ವಿದಿತೈವೇನ ತೈವಾನಂ ನಾನು ಶೋಚಿತುಮರ್ಹಸಿ. ಮಾತಾಜಿ ತಪ್ಪಾಯ್ತಲ್ವಾ? ಹೌದೇ, ಎಲ್ಲ ಸ್ವಲ್ಪ ಮಿಸ್ಟೇಕ್ ಆಯ್ತು. ಹೇಳಿ, ನಾ ಹೇಳ್ತೀನಿ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ತಸ್ಮಾದೇವಂ ವಿದಿತೈನಂ ವಿದಿತ್ವೈನಂ ತೇಗೆ ವಾವತ್ತು ವೈವತ್ತು ಎರಡಿದೆ. ವಿದಿತ್ವೈನಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ನಾನು ಶೋಚಿತುಮರ್ಹಸಿ. ಹೇಳ್ತೀರಾ ಇನ್ನೊಂದ್ಸಲಿ? ಅವ್ಯಕ್ತ್ಯೋಯಂ ಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮದೇವಂ ವಿದಿತ್ವೈನಂ ನಾನು ಶೋಷಿತುಮರ್ಹಸಿ. ತಸ್ಮಾದೇವಂ ದೀರ್ಘ ಇದೆ ಸ್ಮಾಗೆ, ಪ್ರಾಕ್ಟೀಸ್ ಮಾಡಿ. ಇಲ್ಲ ಸರಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ ಶ್ಲೋಕ 25 ಹೇಳಿ. ಶೀಲಾದೇವಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಅವ್ಯಕ್ತೋಯಂ ಚಿಂತೋಯಂ
अविकार्योऽयममुच्यते तस्मादेवं विदित्वैनं ನಾಮರ್ಹಸಿ. ಮಾತಾಜಿ ಮೊದಲನೇ ಲೈನು ಇನ್ನೊಂದ್ಸಲಿ ಹೇಳಿ. ಅವ್ಯಕ್ತೋಯಂ ಚಿಂತೋ. ಹಂಗೆ ಹೇಳ್ಬಾರ್ದು. ಅವ್ಯಕ್ತೋಯಂ ಅಚಿಂತ್ಯೋಯಂ ಅನ್ಬೇಕು. ಸ್ಪ್ಲಿಟ್ ಮಾಡ್ದಾಗ. ಇಲ್ಲ ಅಂದ್ರೆ ಅವ್ಯಕ್ತೋಯಂ ಅಚಿಂತ್ಯೋಯಂ ಅಂತ ಮಾತು ಸೇರಿಸ್ಕೊಂಡು ಹೇಳ್ಬೇಕಾಗತ್ತೆ. ಅಂದರೆ ಅವ್ಯಕ್ತೋಯಂ ಅಚಿಂತ್ಯೋಯಂ ಹೇಳ್ಬೇಕು. ಅವ್ಯಕ್ತೋಯಂ ಅಚಿಂತ್ಯೋಯಂ. ಅವ್ಯಕ್ತೋಯಂ ವ್ಯಾ ಸ್ವಲ್ಪ ಕ್ಲೀನಕ್ಕೆ. ಅವ್ಯಕ್ತೋಯಂ. ಈಗ ನೋಡಿ ಎಷ್ಟು ಕರೆಕ್ಟ್ ಬಂತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಶ್ಲೋಕ 25 ಹೇಳಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 25 ಹೇಳ ಮಾತಾಜಿ. 25 ಅವ್ಯಕ್ತೋಯಂ ಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಮೊದಲನೇ ಲೈನ್ ನಿಮ್ದು ತಪ್ಪಾಯ್ತು ಮಾತಾಜಿ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅಂತ ಹೇಳಿ. ಇಲ್ಲಾಂದ್ರೆ ಅವ್ಯಕ್ತೋಯಂ ಅಚಿಂತ್ಯೋಯಂ ಅಂತ ಒಟ್ಟಿಗೆ ಹೇಳ್ಬೇಕು. ಒಂದ್ಸಲ ಹೇಳ ಮಾತಾಜಿ. ಹೇಳಿ. ರಿಪೀಟ್ ಮಾಡ್ಲಾ? ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋ ಉಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಸರಿ ಆಯ್ತು. ಓಕೆ ಹರೇ ಕೃಷ್ಣ. ಪ್ರಭುಜಿ ಶ್ಲೋಕ 26 ಹೇಳಿ. ವೆಂಕಟೇಶ್ ಪ್ರಭುಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ. ಶ್ಲೋಕ 26. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ ಶ್ಲೋಕ 26 ಹೇಳಿ. ವಿಜಯಲಕ್ಷ್ಮಿ ಮಾತಾಜಿ. ಶ್ಲೋಕ 26 27 ಮಾತಾಜಿ. 26. ಹರೇ ಕೃಷ್ಣ ಮಾತಾಜಿ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಜ್ಞಾನಶ್ರೀ ಮಾತಾಜಿ ಶ್ಲೋಕ 25 ಹೇಳಿ. ಜ್ಞಾನಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಅಥೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಮರ್ಹಸಿ ಅಥವಾ ಶೋಚಿತುಂ ಅರ್ಹಸಿ. ಶೋಚಿತುಮರ್ಹಸಿ. ಅರೆ ಶೋಚಿತುಮರ್ಹಸಿ. ಮಹರ್ಷಸಿ ಅಲ್ಲ ಮಾತಾಜಿ, ಮರ್ಹಸಿ. ಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಮರ್ಹಸಿ. ಶೋಚಿತುಮರ್ಹಸಿ ಅಥವಾ ಶೋಚಿತುಂ ಅರ್ಹಸಿ. ಧನ್ಯವಾದಗಳು ಮಾತಾಜಿ. ಅರ್ಹಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 28. ಅವ್ಯಕ್ತಾದೀನಿ ಭೂತ 27 ಹೇಳಿ ಕರೆಕ್ಟ್. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೆ ನ ತ್ವಂ ಶೋಚಿತುಮರ್ಹಸಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇತೆ ಅಥವಾ ತಸ್ಮಾದಪರಿಹಾರ್ಯೇತೆ ನ ತ್ವಂ ಶೋಚಿತುಮರ್ಹಸಿ. ನ ತ್ವಂ ಶೋಚಿತುಮರ್ಹಸಿ. ಅನುವಾದ: ಹುಟ್ಟಿದವನು ಸಾಯಲೇಬೇಕು ಮತ್ತು ಮರಣಾನಂತರ ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ಶೋಕಿಸಬಾರದು.
ಕೃಷ್ಣ ಅರ್ಜುನಂಗೆ ಹೇಳ್ತಾ ಇದ್ದಾನೆ, ಹುಟ್ಟಿದವನು ಸಾಯ್ಲೇಬೇಕು, ಅವನು ಸತ್ ಮೇಲೆ ಮತ್ತಿರ್ಗೂ ಹುಟ್ಟತಾನೆ. ಆದ್ರಿಂದ ನೀನು ಬೇಡದೆ ಇರೋದಕ್ಕೆಲ್ಲ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ಶೋಕಿಸಬಾರ್ದು. ನೀನು ಅನಿವಾರ್ಯವಾಗಿ ನಿನ್ ಕರ್ತವ್ಯ ಮಾಡ್ಲೇಬೇಕಾಗಿದೆ, ಅದರಿಂದ ನೀನು ಅದಕ್ಕೋಸ್ಕರ ಶೋಕಿಸಬಾರ್ದು. ಇವ್ರು ಸಾಯ್ತಾರೆ ಅವ್ರು ಸಾಯ್ತಾರೆ ಅಂತಲ್ಲ ಅಂತ ಕೃಷ್ಣ ಹೇಳ್ತಾರೆ. ರಿಪೀಟ್ ಮಾಡಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೆ ಅಥವಾ ತಸ್ಮಾದ್ ಅಪರಿಹಾರ್ಯೇರ್ಥೆ ನ ತ್ವಂ ಶೋಚಿತುಮರ್ಹಸಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮಾಮೃತಸ್ಯ ಚ ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೆ ನ ತ್ವಂ ಶೋಚಿತುಮರ್ಹಸಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೆ ನ ತ್ವಂ ಶೋಚಿತುಮರ್ಹಸಿ. ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೆ ಶೋಚಿತುಮರ್ಹಸಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೆ ನ ತ್ವಂ ಶೋಚಿತುಮರ್ಹಸಿ. ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೆ ನ ತ್ವಂ ಶೋಚಿತುಮರ್ಹಸಿ. ಶ್ಲೋಕ 28. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಅನುವಾದದಲ್ಲಿ ಏನಿರ್ತಾರೆ, ಸೃಷ್ಟಿಯಾದ ಎಲ್ಲಾ ಜೀವಿಗಳು ಮೊದಲು ಕಾಣಿಸುವುದಿಲ್ಲ, ಮಧ್ಯೆ ಕೆಲ ಕಾಲ ಕಾಣಿಸುತ್ತವೆ ಮತ್ತು ನಾಶವಾದ ಮೇಲೆ ಕಾಣಿಸುವುದಿಲ್ಲ. ಹೀಗಿರುವಾಗ ಶೋಕಕ್ಕೆ ಕಾರಣವೆಲ್ಲಿದೆ? ಏನಕ್ಕೆ ಶೋಕ ಪಡ್ತಾ ಇದೆಯಾ? ಎಲ್ಲ ಮೊದಲೆಲ್ಲ ಯಾರು ಕಾಣಿಸ್ತಾ ಇರ್ಲಿಲ್ಲ, ಮಧ್ಯೆ ಸ್ವಲ್ಪ ಕಾಲ ಕಾಣಿಸ್ಕೋತಾರೆ, ಆಮೇಲೆ ನಾಶವಾದ ಮೇಲೂ ಮತ್ತೆ ಕಾಣಿಸೋದಿಲ್ಲ. ಹೀಗಿರುವಾಗ ಶೋಕಕ್ಕೆ ಕಾರಣನ ಇಲ್ಲ ಅಂತ ಹೇಳ್ತಾರೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನಾ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ
तत्र का परिदेवना अव्यक्तादीनि भूतानि व्यक्तमध्यानि भारत अव्यक्तनिधनान्येव तत्र का परिदेवना अव्यक्तादीनि भूतानि व्यक्तमध्यानि भारत अव्यक्तनिधनान्येव तत्र का परिदेवना अव्यक्तादीनि भूतानि व्यक्तमध्यानि भारत अव्यक्तनिधनानि तत्र का परिदेवना अव्यक्तादीनि भूतानि व्यक्तमध्यानि भारत अव्यक्तनिधनान्येव तत्र का परिदेवना अव्यक्तादीनि भूतानि व्यक्तमध्यानि भारत अव्यक्तनिधनानि तत्र का परिदेवना हरे कृष्ण माताजी ಮಾತಾಜಿ ದೀಕ್ಷಾ ಮಾತಾಜಿ ಹೇಳಿ. ದೀಕ್ಷಾ ಮಾತಾಜಿ ಶ್ಲೋಕ 27 ಹೇಳಿ. ದೀಕ್ಷಾ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ 27. ಶ್ಲೋಕ 27. ಜಾತಸ್ಯ ಹಿ ಧ್ರುವಂ ಮೃತ್ಯುಃ ಧ್ರುವಂ ಜನ್ಮ ಮೃತ್ಯುಸ್ಯ ಚ ತಸ್ಮಾದಪರಿಹಾರ್ಯರ್ಥೇ ನ ತ್ವಂ ಶೋಚಿತುಮರ್ಹಸಿ. ಪರಿಹಾರ್ಯೇರ್ಥೆ ಪರಿಹಾರೇರ್ಥೆ. ಎಸ್ ಮಾತಾಜಿ ಕರೆಕ್ಟ್ ಆಗುತ್ತೆ. ಧನ್ಯವಾದಗಳು ಮಾತಾಜಿ. ದೀಕ್ಷಾ ಮಾತಾಜಿ. ದೀಕ್ಷಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ ಪ್ರಭುಜಿ. ಮತ್ತೆ ಮ್ಯೂಟ್ ಆದ್ರಿ ಪ್ರಭುಜಿ. ನೀವು ಮ್ಯೂಟ್ ಆಗಿ ಹೋಗಿದ್ದೀರಾ ಪ್ರಭುಜಿ. ಪ್ರಭುಜಿ ಹಾ ಅನ್ಮ್ಯೂಟ್ ಆದ್ರೆ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. 27ನೇ ದಾಸ್. 27. ಜಾತಸ್ಯ ಹಿ ಧ್ರುವ ಮೃತ್ಯುಂ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಯಾರ್ಥ ನ ತ್ವಂ ಶೋಚಿತು ಮಹರ್ಷಿ. ಪ್ರಭುಜಿ ಇಲ್ಲಿ ಧ್ರುವಂ ಜನ್ಮ ಮೃತಸ್ಯ ಚ. ಹಾ ಮೃತಸ್ಯ ಚ ಮಾತಾಜಿ. ಆಮೇಲೆ ತಸ್ಮಾದ್ ಅಪರಿಹಾರ್ಯೇರ್ಥೆ. ಹಾ ಮಾತಾಜಿ. ಅದು ಫುಲ್ ಬರ್ಲಿಲ್ಲ ಪ್ರಭುಜಿ. ಅದು ಹಾ ಆಯ್ತು ಮಾತಾಜಿ. ಪ್ರಾಕ್ಟೀಸ್ ಮಾಡಿ. ಹಾ ಆಯ್ತು ಮಾತಾಜಿ. ಮೋಟೋ ಮಂಜುಳಾ ಮಾತಾಜಿ ನೀವು ಅನ್ಮ್ಯೂಟ್ ಅಲ್ಲಿ ಇದ್ದೀರಿ. ಹೇಳಿ ಮಾತಾಜಿ. ಮೋಟೋ ಮಂಜುಳಾ ಮಾತಾಜಿ. ಮಂಜುಳಾ ಓಕೆ. ನಾನು ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಬಿ ಮಲ್ಲಜಮ್ಮ ಮಾತಾಜಿ. 27 ಹೇಳ ಮಾತಾಜಿ. 27 ಹೇಳಿ ಮಾತಾಜಿ. ಜಾತಸ್ಯ ಹಿ ಧ್ರುವೋ ಮೃತ್ಯೋ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರ್ಯೇರ್ಥೆ ನ ತ್ವಂ ಶೋಚಿತು ಮಹರ್ಷಿ. ಮಾತಾಜಿ ಲೈನ್ ಸರಿಯಾಗಿ ಬರಲ್ಲ. ತಸ್ಮಾತ್ ಪರಿಹಾರ. ಅದೇ ಎಲ್ಲ ಕಡೆ ಚೂರು ಇದಾಯ್ತು. ಮೃತ್ಯುಹು ಅಲ್ಲಿ ಹಕಾರ ಹೇಳಲಿಲ್ಲ. ಆಮೇಲೆ ತಸ್ಮಾದ್ ಅಪರಿಹಾರ್ಯತೆ ಹೇಳ್ಬೇಕು. ಇಲ್ಲದ್ರೆ ತಸ್ಮಾದ್ ಅಪರಿಹಾರ್ಯತೆ ಅಂತ ಅನ್ಬೇಕು. ತಸ್ಮಾತ್ ಪರಿಹಾರ್ಯೇರ್ಥೆ
ಹಂಗ ಹೇಳ್ಬಾರ್ದು ಮಾತಾಜಿ. ತಸ್ಮಾದ್ ಅಂದಾಗ ನೀವು ತಸ್ಮಾದ್ ಅಂತ ತಗೊಂಡ್ರೆ ಅಪರಿಹಾರ್ಯತೆ ಅಂತ ಹೇಳ್ಬೇಕು. ತಸ್ಮಾದ್ ಅಪರಿಹಾರ್ ಏರ್ತೆ. ಹಂಗೆ ಹೇಳ್ಬೇಕು. ಥ್ಯಾಂಕ್ ಯು. ಆಮೇಲೆ ನತ್ವಂ ಶೋಚಿತು ಅರ್ಹಸಿ. ನತ್ವಂ ಶೋಚಿತು ಅರ್ಹಸಿ. ಕರೆಕ್ಟ್. ಕೃಷ್ಣ ಮಾತಾಜಿ. ಮಂಜುಳಾ ಎಳ್ಳ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 27. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇರ್ಥೇ ನತ್ವಂ ಶೋಚಿತುಂ ಅರ್ಹಸಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ 28ನೇ ಶ್ಲೋಕ ಹೇಳಿ. ಚೆಲುವಮ್ಮ ಮಾತಾಜಿ. ಹಾ ಮಾತಾಜಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮದ್ಯಾನಿ ಭಾರತ ಅವ್ಯಕ್ತಾನಿ ಧನಾನ್ಯೇವ ತತ್ರ ಕಾ ಪರಿದೇವನಾ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಜ್ಞಾನಶ್ರೀ ಮಾತಾಜಿ. ಜ್ಞಾನಶ್ರೀ ಮಾತಾಜಿ ಶ್ಲೋಕ 28 ಹೇಳಿ ಮಾತಾಜಿ. ಜ್ಞಾನಶ್ರೀ ಮಾತಾಜಿ. ಕವಿತಾಮಣಿ ಮಾತಾಜಿ ಅಂತ ಇವರು. ಜ್ಞಾನಶ್ರೀ ಮಾತಾಜಿ. ಮಂಜುಳಾ ಮಾತಾಜಿ ಶ್ಲೋಕ 28 ಹೇಳಿ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಾಮದ್ಯಾನಿ ಭಾರತ ಅವ್ಯಕ್ತಾನಿ ದಾನೇವ ತತ್ರ ಕಾ ಪರಿದೇವನಾ. ನಿಧನಾನ್ಯೇವ. ನಿಧನಾನ್ಯೇವ. ಅವ್ಯಕ್ತ ನಿಧನಾನ್ಯೇವ. ನಿಧನಾನ್ಯೇವ. ನಾನು ದೀರ್ಘ ಹೇಳ್ಬೇಕು, ನೇನು ದೀರ್ಘ ಹೇಳಿಬೇಕು. ನೇವ. ನೇಗೆ ಯಾವತ್ತಿದೆ? ನೇವ. ನಿಧಾನೇವ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಪೂರ್ಣಿಮಾ ಮಾತಾಜಿ. ಮಾತಾಜಿ. ಅವ್ಯಕ್ತಾನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತಾನಿ ಧನಾನ್ಯೇವ ತತ್ರ ಕಾ ಪರಿದೇವನಾ. ಧನ್ಯವಾದಗಳು ಮಾತಾಜಿ. ಚೆನ್ನಾಗಿ ಹೇಳಿದ್ದು. ಜ್ಞಾನಶ್ರೀ ಮಾತಾಜಿ ಹೇಳಿದ್ದು. ಜ್ಞಾನಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತಾನಿ ಧನ್ಯಾನ್ಯೇವ ತತ್ರ ಕಾ ಪರಿದೇವನಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಶ್ಲೋಕ 27 ಹೇಳಿ. 27 ಮಾತಾಜಿ ಸ್ವಲ್ಪ ಕೆಳಗೆ ಮಾಡಿ. ಆಯ್ತು ಮಾತಾಜಿ ಹೇಳ್ತೀನಿ. ಶ್ಲೋಕ 27. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರ್ಯೇರ್ಥೇ ನತ್ವಂ ಶೋಚಿತುಮರ್ಹಸಿ. ಧನ್ಯವಾದಗಳು ಮಾತಾಜಿ. ತಸ್ಮಾದ್ ಅಪರಿಹಾರ್ಯತೆ ಅನ್ಬೇಕು, ಇಲ್ಲದ್ರೆ ತಸ್ಮಾದ್ ಅಪರಿಹಾರ್ಯತೆ ಅಂತ. ಆಯ್ತು ಮಾತಾಜಿ ಹೇಳ್ತೀನಿ. ತಸ್ಮಾದ್ ಅಪರಿಹಾರ್ಯೇರ್ಥೇ. ಕರೆಕ್ಟ್ ಆಯ್ತಾ ಮಾತಾಜಿ? ಅದು ಸರಿ. ನತ್ವಂ ಶೋಚಿತು ಮರ್ಹಸಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಬೇವಿ ಮಾತಾಜಿ ಶ್ಲೋಕ 27 ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳ್ತೀನಿ. ಶ್ಲೋಕ 27. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇರ್ಥೇ ನತ್ವಂ ಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಲಲಿತಾ ಪೂಜಾರಿ ಮಾತಾಜಿ ಶ್ಲೋಕ 28 ಹೇಳಿ. ಲಲಿತಾ ಪೂಜಾರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಅವ್ಯಕ್ತಾದೀನಿ ಭೂತಾನಿ ಅವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನೇವ ತತ್ರ ಕಾ ಪರಿದೇವನಾ. ಮತ್ತೆ 2ನೇ ಲೈನು ವ್ಯಕ್ತ ಮಧ್ಯಾಹ್ನಿ. ಅವ್ಯಕ್ತ ಇಲ್ಲ, ವ್ಯಕ್ತ ಮಧ್ಯಾಹ್ನಿ. ಅವ್ಯಕ್ತ ಮಧ್ಯಾನಿ ಭಾರತ.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎನ್ ಸಾಯಿಲಕ್ಷ್ಮಿ ಮಾತಾಜಿ ಶ್ಲೋಕ 28 ಹೇಳಿ. ಸಾಯಿಲಕ್ಷ್ಮಿ ಮಾತಾಜಿ, ಸಾಯಿಲಕ್ಷ್ಮಿ ಮಾತಾಜಿ. ಓಕೆ. ಪ್ರಿಯಾಂಕಾ ಜುತ್ತೂರು ಮಾತಾಜಿ, ಪ್ರಿಯಾಂಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ ಶ್ಲೋಕ? 28 ಹೇಳಿ. 28? ಹೌದು ಮಾತಾಜಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತಾನಿ ಧನಾನೇವ ತತ್ರ ಕಾ ಪರಿದೇವನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27 ಹೇಳಿ ಮಾತಾಜಿ. ಓಕೆ. ಶ್ಲೋಕ 27. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯತೆ ನತ್ವಾ ಶೋಚಿತುಮರ್ಹಸಿ. ನತ್ವಂ ಶೋಚಿತುಮರ್ಹಸಿ. ಸರಿ. ಧನ್ಯವಾದಗಳು. ರೇಖಾ ವಿಜಯಕುಮಾರ್ ಮಾತಾಜಿ ಶ್ಲೋಕ 27 ಹೇಳಿ. ರೇಖಾ ವಿಜಯಕುಮಾರ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 27. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾತ್ ಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ. ತಸ್ಮಾದ್ ಅಪರಿಹಾರ್ಯೇರ್ಥೆ ಅಥವಾ ತಸ್ಮಾದ್ ಅಪರಿಹಾರ್ಯೇರ್ಥೆ. ಓಕೆ, ಇದು ಈಸಿ ಆಗಿದೆ ಮಾತಾಜಿ. ತಸ್ಮಾದ್ ಅಪರಿಹಾರ್ಯೇರ್ಥೆ ನ ತ್ವಂ ಶೋಚಿತುಮರ್ಹಸಿ. ಸರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಸ್ರವಂತಿ ಮಾತಾಜಿ ಶ್ಲೋಕ 28 ಹೇಳಿ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ವಿ ಮಂಗಳ ಮಾತಾಜಿ ಶ್ಲೋಕ 27 ಹೇಳಿ ಮಾತಾಜಿ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರಸಿ. ಸರಾಯ್ತಾ ಮಾತಾಜಿ? ಮೂರನೇ ಲೈನ್ ಹೇಳಿ ಮಾತಾಜಿ. ಮೂರನೇ ಲೈನ್ ಇನ್ನೊಂದ್ಸಲಿ ಹೇಳಿ. ತಸ್ಮಾದ ಪರಿಹಾರ್ಯೇತೆ ನ ಸತ್ವಂ ಶೋಚಿತುಮರ್ಹಸಿ. ಸರಾಯ್ತಾ ಮಾತಾಜಿ? ಸರಿ ಸರಿ. ತಸ್ಮಾದ್ ಅಪರಿಹಾರ್ಯತೆ ಅದು ಸೇರಿಸ್ಕೊಂಡು ಹೇಳ್ಬೇಕು. ತಸ್ಮಾದ್ ಅಂತ ಬ್ರೇಕ್ ಕೊಡಬಾರ್ದು. ಇಲ್ಲ ತಸ್ಮಾತ್ ಬ್ರೇಕ್ ಕೊಡೋದಾದ್ರೆ ತಸ್ಮಾತ್ ಅಪರಿಹಾರ್ಯತೆ ಅಂತ ಹೇಳ್ಬೇಕು. ಸರಿ ಆಯ್ತು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ವನಿತಾ ಶೆಟ್ಟಿ ಮಾತಾಜಿ 27ನೇ ಶ್ಲೋಕ ಹೇಳಿ. ವನಿತಾ ಶೆಟ್ಟಿ ಮಾತಾಜಿ. ಹೇಳ್ತೇನೆ ಮಾಡಿ. ಶ್ಲೋಕ 27. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯೇರ್ಥೆ ನ ತ್ವಂ ಶೋಚಿತುಮರ್ಹಸಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಶ್ಲೋಕ 28 ಹೇಳಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಧನ್ಯವಾದಗಳು. ಚೆನ್ನಾಗಿದೆ. ಧನ್ಯವಾದ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ ಶ್ಲೋಕ 28 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಹರೇ ಕೃಷ್ಣ ಮಾತಾಜಿ. ಸರಿ. ಹರಿ ಬೋಲ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎನ್ ಸಾಯಿಲಕ್ಷ್ಮಿ ಮಾತಾಜಿ ಶ್ಲೋಕ 28 ಹೇಳಿ ಮಾತಾಜಿ. ಎನ್ ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಸಾಯಿ ಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿ. ಎಷ್ಟನೇದು ಮಾತಾಜಿ? ಶ್ಲೋಕ 27 ಹೇಳಿ ಮಾತಾಜಿ ನೀವು. ಹರೇ ಕೃಷ್ಣ ಮಾತಾಜಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ. ತಸ್ಮಾತ್ ಅಪರಿಹಾರ್ಯತೆ ಮಾತಾಜಿ. ಇಲ್ಲ ತಸ್ಮಾದ್ ಅಪರಿಹಾರ್ಯತೆ ಅದು ಸೇರಿಸ್ಕೊಂಡು ಹೇಳ್ಬಿಡ್ಬೇಕು. ಇಲ್ಲಾದ್ರೆ ತಸ್ಮಾದ್ ಅಂತ ಬ್ರೇಕ್ ಕೊಟ್ರೆ ಅಪರಿಹಾರ್ಯತೆ ಅಂತ ಹೇಳ್ಬೇಕು. ಇಲ್ಲಾದ್ರೆ ಮೀನಿಂಗ್ ಚೇಂಜ್ ಆಗ್ಬಿಡುತ್ತೆ. ತಸ್ಮಾದ್ ಅಪರಿಹಾರ್ಯತೆ. ಸರಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಎನ್ ಸಾಯಿ ಲಕ್ಷ್ಮಿ ಮಾತಾಜಿ ಅವ್ರಿಗೆ ನೆಟ್ವರ್ಕ್ ಇಲ್ಲ ಮಾತಾಜಿ, ಅವ್ರೊಬ್ಬರು ಬಾಕಿ ಉಳಿಯುತ್ತದೆ. ಮತ್ತೆಲ್ಲ ಇನ್ಯಾರು ಹೇಳ್ದೇ ಇರೋರು ಇಂಟ್ರೆಸ್ಟ್ ಇದ್ದವ್ರು ಹೇಳಿ ಮಾತಾಜಿ. ಹೌದು, ಯಾರಿಗಾದ್ರು ಇಂಟ್ರೆಸ್ಟ್ ಇದೆಯಾ? ದೀಕ್ಷಾ ಮಾತಾಜಿ ಹೇಳ್ತೀರಾ? ಹೇಳಿ. ಕೃಷ್ಣ ಮಾತಾಜಿ, ನಾನ್ ಲೇಟ್ ಆಗಿ ಇವಾಗ ಜಸ್ಟ್ ಜಾಯ್ನ್ ಆದೆ ರಾಜೇಶ್ವರಿ. ಹೇಳಿ ಮಾತಾಜಿ ಹೇಳಿ. ಅವ್ಯಕ್ತಾದಿನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಹರೇ ಕೃಷ್ಣ ಮಾತಾಜಿ. ಕರೆಕ್ಟ್ ಒನ್ ಬಂತು. ಸ್ವಲ್ಪ ಚೂರು ಸೆಪರೇಟ್ ಆಗಿ ಕೇಳಿಸ್ತಾ ಇತ್ತು, ಪರವಾಗಿಲ್ಲ, ವರ್ಡ್ಸ್ ಕರೆಕ್ಟ್ ಆಯ್ತು. ಹರೇ ಕೃಷ್ಣ ಮಾತಾಜಿ. ಹೇಳ 28. ಹೇಳಿ ಹೇಳಿ ಮಾತಾಜಿ. ಯಾರ್ಯಾರು ಬೇಕೋ ಹೇಳಿ, ಇಂಟ್ರೆಸ್ಟ್ ಇರೋ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಹರಿ ಕೃಷ್ಣ. ಧನ್ಯವಾದಗಳು. ಆಯ್ತು, ಆಯ್ತಲ್ಲ. ಹರೇ ಕೃಷ್ಣ ಮಾತಾಜಿ ಮಾಡೋಣ. ಮಾತಾಜಿ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೂ ತುಂಬಾ ತುಂಬಾ ಧನ್ಯವಾದಗಳು. ನಾಳೆ ಮತ್ತೆ 8 ಗಂಟೆಗೆ ಸೇರೋಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಪ್ರವೀಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಪ್ರವೀಣ ಮಾತಾಜಿ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.